ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಎಲ್ಲಿಗೆ ಬಂದಿದ್ದೇನೆ ಅಂತ ಯೋಚಿಸಿ ನೋಡೋಣ. ನಾನು ಇವತ್ತು ನನ್ನ ಅಜ್ಜಿಯ ಊರಿಗೆ ಬಂದಿದ್ದೇನೆ. ನನ್ನ ತವರು ಮನೆ ಅಂದರೆ ಸಾನೂರಿಗೆ ಬಂದಿದ್ದೇನೆ. ಇಲ್ಲಿ ನೋಡಿ, ತೋಟದ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ನವಿಲು ಆಚೆ ಈಚೆ ಹೋಗ್ತಾ ಇದೆ. ಆ್ಯಕ್ಚುಲಿ 2 ನವಿಲಿದೆ, ಇನ್ನೊಂದು ತುಂಬ ದೂರದಲ್ಲಿದೆ. ನೋಡಿ, ನಮ್ಮೂರಿನಲ್ಲಿ ರೋಡು ನೋಡಲಿಕ್ಕೆ ಚಂದ. ಮಧ್ಯದಲ್ಲಿ ಟಾರ್ ರೋಡ್ ಆದರೆ ಒಂದು ಸೈಡ್ ಗದ್ದೆ, ಇನ್ನೊಂದು ಸೈಡ್ ತೋಟ ಇರ್ತದೆ. ತುಂಬ ಚೆನ್ನಾಗಿರ್ತದೆ. ಇದು ಸಂಜೆ ಹೊತ್ತು ಸುಮಾರು 5ರಿಂದ 5:30 ಅಷ್ಟೊತ್ತಿಗೆ. ಇಲ್ಲಿ ನನ್ನ ಮಾವ ಗಾಡಿಯನ್ನು ನಿಲ್ಲಿಸಿ ಯಾರನ್ನು ಕಾಯ್ತಾ ಇದ್ದಾರೆ. ಇಲ್ಲಿ ನನ್ನ ಮಮ್ಮಿ ಅಂದರೆ ಮನೆಯಲ್ಲಿ ಹೊರಗಡೆ ಒಲೆಯಲ್ಲಿ ನಾಟಿ ಕೋಳಿ ಸುಕ್ಕ ಮಾಡ್ತಿದ್ದಾರೆ. ಒಲೆದಂದರೆ ತುಂಬ ರುಚಿಯಾಗಿರ್ತದೆ. ನಾಟಿ ಕೋಳಿ ಅಂದರೆ ಬಾಯಲ್ಲೇ ನೀರು ಬರ್ತದೆ. ಅದೊಂದು ಸಹ ಒಲೆಯಲ್ಲಿ ಮಾಡಿದ್ದಂದರೆ ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ, ಕೆಳಗೆ ಬೆಳಕು, ಸ್ವಲ್ಪ ಬೆಳಕು, ಮೇಲ್ಗಡೆ ಇನ್ನೂ ಕತ್ತಲಾಗಿಲ್ಲ. ಆದರೂ ಸಹ ಚಂದಮಾಮ ಬಂದು ಎಷ್ಟು ಚೆನ್ನಾಗಿ ಕಾಣ್ತಿದೆ. ತೋಟದ ಮರದ ಮೇಲೆ ಒಂದು ಚಂದಮಾಮ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮುಂಚಿನ ಕಾಲದ ಆ್ಯಂಟಿಕ್ ಪೀಸ್ ಎಲ್ಲ ಇಲ್ಲಿದೆ. ಇದರಲ್ಲೇ ಮುಂಚಿನ ಕಾಲದಲ್ಲೆಲ್ಲ ಅಕ್ಕಿಯನ್ನು ಅಳತೆ ಮಾಡೋದು ನೀವು ನೋಡಿರ್ಬೋದು. ಮಂಗಳೂರು ಸೈಡ್ ಅವರಿಗೆಲ್ಲ ಸಾಮಾನ್ಯವಾಗಿ ಗೊತ್ತಿರ್ತದೆ. ಮುಂಚಿನ ಕಾಲದಲ್ಲೆಲ್ಲ ಅಕ್ಕಿಯನ್ನು ಇದರಲ್ಲೇ ಮೆಷರ್ಮೆಂಟ್ ಮಾಡಿ ಕೊಡೋದು. ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಕನ್ನಡದಲ್ಲಿ ನೊಗ ಅಂತಾರೆ, ಇಂಗ್ಲೀಷ್ನಲ್ಲಿ ಯೋಕ್ ಅಂತಾರೆ, ತುಳುವಲ್ಲಿ ನುಗ ಅಂತಾರೆ. ನೋಡಿ, ಇದನ್ನು ಸಹ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿ ಆ್ಯಂಟಿಕ್ ಪೀಸ್ ಥರ ಇಟ್ಟಿದ್ದಾನೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನೆಕ್ಸ್ಟ್ ಡೇ. ಗಂಟೆ ಆಯಿತು 9:45. ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟಿಗೆ ಕಡುಬು ಮತ್ತು ಮಂಗಳೂರು ಸ್ಪೆಷಲ್ ಕಡುಬು ಮತ್ತು ಕೋಳಿ ಸಾರು, ನಾಟಿ ಕೋಳಿ ಸಾರು. ಬನ್ನಿ ಇವತ್ತು ಏನೇನು ಮಾಡಿದ್ವಿ ಅಂತ ತೋರಿಸ್ತೀವಿ. ಹಸುಗಳನ್ನೆಲ್ಲ ಕಟ್ಟಿದ್ದಾರೆ, ಮೇಯ್ತಾ ಇದೆ. ಇಲ್ಲಿ ನೋಡಿದರೆ ಆಡುಗಳನ್ನು ಸಹ ಕಟ್ಟಿದ್ದಾರೆ. ಆಡುಗಳು ಸಹ ಮೇಯ್ತಾ ಇದೆ ಹುಲ್ಲುಗಳನ್ನು. ನೋಡಿ, ಇಲ್ಲಿ ನಮ್ಮ ಶಿವ ಅಡಿಕೆ ಮರಕ್ಕೆಲ್ಲ ನೀರು ಬಿಡ್ತಾ ಇದ್ದಾನೆ. ಇಲ್ಲಿ ನೋಡಿ, ಫೋಟೋ ಶೂಟ್ ಆಗ್ತಾ ಇದೆ. ನನ್ನ ಅತ್ತೆದು ನನ್ನ ಮಕ್ಕಳಿದು. ನೋಡಿ, ತೋಟದ ಮುಂದೆ ಮನೆಯಲ್ಲಿ ನಿಂತರೆ ತೋಟ ಕಾಣ್ತದೆ, ತೋಟದಲ್ಲಿ ನಿಂತರೆ ಮನೆ ಕಾಣ್ತದೆ. ಇಲ್ಲಿ ಇನ್ನೊಬ್ರು ಅತ್ತೆ ತೋಟನೆಲ್ಲ ಸುತ್ತುವರ್ತಾ ಇದ್ದಾರೆ. ತೋಟದ ಮುಂದುಗಡೆನೇ ಮನೆಯಲ್ಲಿ ನಿಂತರೆ ತೋಟ ಕಾಣ್ತದೆ, ತೋಟದಲ್ಲಿ ನಿಂತರೆ ಮನೆ ಕಾಣ್ತದೆ. ಈ ಸೈಡ್ ನನ್ನ ತಾತನ ಮನೆ ಸಹ ನೀವು ನೋಡ್ಬೋದು. ತಾತನ ಮನೆ ಅಂದರೆ ನನ್ನ ಅಜ್ಜಿ ತಮ್ಮನ ಮನೆ ರೈಟ್ ಸೈಡಲ್ಲಿ. ಅಲ್ಲಿ ಸಹ ಎದುರುಗಡೆ ನಿಂತ್ಕೊಂಡೆ ತೋಟ ಕಾಣ್ತದೆ, ತೋಟದಲ್ಲಿ ನಿಂತ್ಕೊಂಡ್ರೆ ನೋಡಿ. ಹಸುಗಳನ್ನೆಲ್ಲ ಆಚೆ ಈಚೆ ಕಟ್ತಾ ಇದ್ದಾನೆ ಶಿವ. ಹಸುಗಳನ್ನು ಆಚೆ ಈಚೆ ಕಟ್ತಾ ಇದ್ದಾನೆ ಶಿವ. ನೋಡಿ, ನನ್ನ ಮಮ್ಮಿ ಸಹ ಬಂದರು ತೋಟಕ್ಕೀಗ. ಇಲ್ಲಿ ಈ ಹಲಸಿನ ಮರದಲ್ಲಿ 2 ಕಾಯಿ ಬಿಟ್ಟಿದೆ, ಅಂದರೆ ಹಲಸಿನ ಹಣ್ಣು ಬಿಟ್ಟಿದೆ. ಅತ್ತೆಯ ಗಾರ್ಡನ್. ಇಲ್ಲಿ ಬದನೆಕಾಯಿ ಗಿಡ ಹಾಕಿದ್ದಾರೆ. ಮತ್ತು ನೋಡಿ, ಈ ಹೂ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ರೆಡ್ ಕಲರ್ದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಾಂಬಿನೇಷನ್, ಗ್ರೀನ್ ಆ್ಯಂಡ್ ರೆಡ್. ನೋಡಿ, ಇಲ್ಲಿ ಸಹ ಬದನೆಕಾಯಿ ಇದೆಲ್ಲ ಹಾಕಿದ್ದಾರೆ. ಇಲ್ಲಿ ನೋಡಿ, ಪಿಂಗಾರ. ಮಧ್ಯದಲ್ಲಿ ಅಡಿಕೆ ಮರ ಸಹ ಹಾಕಿದ್ದಾರೆ. ನೋಡಿ, ಇಲ್ಲಿ ಪಿಂಗಾರ ನೋಡ್ಬೋದು. ಹಿಂಗಾರ ಇಂಗ್ಲೀಷ್ನಲ್ಲಿ ಪಿಂಗಾರ ಫ್ಲವರ್ ಅಂತಾರೆ. ಮೋಸ್ಟ್ಲಿ ಇದು ಹೊಸ ಬೆಳೆಯ ಅಂತ, ಅಂದರೆ ಅಡಿಕೆ ಹೊಸದಾಗಿ ಬಿಡೋದಾ ಅಂತ. ನೋಡಿ, ಇಲ್ಲೊಂದು ನೋಡಿ ಫ್ಲವರ್, ರೆಡ್ ಫ್ಲವರ್ ಎಷ್ಟು ಚೆನ್ನಾಗಿದೆ. ಅದರಲ್ಲೇ ನೋಡಿ ಪಿಂಕ್ ಕಲರ್ ಸಹ ಇದೆ. ಇಲ್ಲಿ ಸಹ ಅಡಿಕೆ ಮರ ಇದೆ. ಎಲ್ಲ ನನ್ನ ಅತ್ತೆ ಗಾರ್ಡನ್. ನೋಡಿ, ಪರ್ಪಲ್ ಫ್ಲವರ್ ಎಷ್ಟು ಚೆನ್ನಾಗಿದೆ. ಸ್ಫಟಿಕ ಅಂತ ಹೇಳ್ತಾರೆ. ಪರ್ಪಲ್ ಸ್ಫಟಿಕ ಸಹ ಆಗಿದೆ.
ಇಲ್ಲಿ ನೋಡಿ ರೆಡ್ ರೋಸ್, ಸಾಮಾನ್ಯವಾಗಿ ಇಲ್ಲಿ ರೆಡ್, ಮೋಸ್ಟ್ಲಿ ನನ್ನ ಅತ್ತೆದು ಫೇವ್ರೇಟ್ ಕಲರ್ ರೆಡ್ಡೇ ಅಂತ. ನೋಡಿ ರೆಡ್ ರೋಸ್ ಇದೆ ನೋಡಿ. ಚೆಂಡು ಹೂವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇಲ್ಲಿ ರೆಡ್ ಕೇಪುಲ್ ಹೂವು ಅಂತಾರೆ, ನನಗೆ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ. ಏನಾದರೂ ಗೊತ್ತಿದ್ರೆ ನೀವು ಕಮೆಂಟ್ಸ್ ಮಾಡ್ಬೋದು. ನನ್ನ ಪ್ರಕಾರ ಇದು ಬಿರಿಯಾನಿ ಎಲೆ ಥರ ಕಾಣ್ತದೆ, ಮತ್ತು ಗೊತ್ತಿಲ್ಲ ಏನು ಎಲೆ ಇದು ಅಂತ. ನೋಡಿ ತುಳಸಿ, ಕೃಷ್ಣ ತುಳಸಿ. ಇಲ್ಲಿ ನೋಡಿ, ಇಲ್ಲಿ ಸಹ ಹಲಸಿನ ಹಣ್ಣು ಮರ ಇದೆ ನೋಡಿ. ಈಗ ನಾವು ನಮ್ಮ ಮನೆಯಿಂದ ನಮ್ಮ ತಾತನ ಮನೆಗೆ ಹೋಗ್ತಾ ಇದ್ದೇವೆ. ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ, ನಾನು ಹಿಂದಿಂದ ಹೋಗ್ತಾ ಇದ್ದೆ. ಎಲ್ಲ ಒಂದೇ ಕಾಂಪೌಂಡು, ಅಂದರೆ ತೋಟ ದಾಟಿದರೆ ಆಯಿತು. ನೋಡಿ ಇಲ್ಲಿ ಅಡಿಕೆ ಸುಲಿತಾ ಇದ್ದಾರೆ. ತಾತನ ಮನೆ ಇದು. ಅಡಿಕೆ ಒಣಗಲಿಕ್ಕೆ ಹಾಕಿದ್ದಾರೆ. ಮಂಗಳೂರು ಸೈಡ್ನಲ್ಲಿ ಸಾಮಾನ್ಯ ಅಂಗಳದಲ್ಲಿ ಹೀಗೆಲ್ಲ ಅಡಿಕೆಗಳಿರ್ತದೆ. ಇಲ್ಲಿ ನಾನೊಬ್ಬ ಸ್ಪೆಷಲ್ ಪರ್ಸನನ್ನು ನಿಮಗೆ ತೋರಿಸ್ತೇನೆ, ಪರಿಚಯ ಮಾಡಿಕೊಡ್ತೇನೆ. ನೋಡಿ, ನನ್ನ ಆಂಟಿಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಬಂದ ಮಂಗನ ಮರಿಯನ್ನು ಸಾಕಿದ್ದಾರೆ. ಇವನ ಹೆಸರು ಡೋಗೋ ಅಂತ. ಡೋಗೋ ಅವನಿಗೆ ಹೆದರಿಕೆಯಾಗಿ ಆಚೆ ಈಚೆ ಹೋಗ್ತಿದ್ದಾನೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅವನಿಗೆ. ಪುಟ್ಟ ಪಪ್ಪಾಯ ಮರದಲ್ಲಿ ಎಷ್ಟು ಪಪ್ಪಾಯವಾಗಿದೆ. ನನ್ನ ಮಗಳು ಸಹ ಬರ್ತಿದ್ದಾಳೆ ಡೋಗೋನನ್ನು ಸಿಗಲಿಕ್ಕೆ. ಎದುರು ಪೋಲೆ ಮೂಲೆ ಒಂದು ತುಲೆ. ಮಂಗಳೂರು ಸೈಡಲ್ಲೆಲ್ಲ ಸಾಮಾನ್ಯವಾಗಿ ತೋಟದ ಮಧ್ಯದಲ್ಲೆಲ್ಲ ಈ ಥರ ಸ್ಪ್ರಿಂಕ್ಲರ್ ಸಿಸ್ಟಮ್ ಇಟ್ಟಿರ್ತಾರೆ. ಇದಕ್ಕೆ ಪೈಪು ಸಹ ಜಾಯಿನ್ ಮಾಡಿ ನೀರು ಸಹ ಥರ ಬಿಡ್ಬೋದು. ಇದರ ಪಂಪ್ ಆನ್ ಮಾಡಿ ಈ ಥರ ಸಹ ಬಿಡ್ಬೋದು. ಅಂದರೆ ಸುತ್ತಮುತ್ತಲೂ ನೀರು ಹಾರ್ತಾ ಇರ್ತದೆ. ಕೆಲಸಕ್ಕೆಲ್ಲ ಜನ ಬೇಕು ಅಂತ ನೆಸಸರಿ ಇಲ್ಲ. ಕೆಲಸಕ್ಕೆಲ್ಲ ತುಂಬ ಜನ ಬೇಕು ಅಂತ ಇಲ್ಲ. ಈ ಸ್ಪ್ರಿಂಕ್ಲರ್ ಸಿಸ್ಟಮನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಆನ್ ಇಟ್ಟರೆ ಎಲ್ಲ ಕಡೆನೂ ನೀರು ಹಾರ್ತಾ ಇರ್ತದೆ. 4 ಸುತ್ತಲೂ ನೀರು ಹಾರ್ತಾ ಇರ್ತದೆ ನೋಡಿ. ಇಲ್ಲಿ ಮಧ್ಯದಲ್ಲಿ ಬಾಳೆ ಗಿಡ ಸಹ ಇದೆ. ಬಾಳೆ ಮರ, ತೆಂಗಿನ ಮರ, ಅಡಿಕೆ ಮರ ಎಲ್ಲದಕ್ಕೂ ಸುತ್ತಲೂ ಮಧ್ಯೆ ಅಂದರೆ ಸಾಲಿಗೂ ಒಂದೊಂದು ಸ್ಪ್ರಿಂಕ್ಲರ್ ಸಿಸ್ಟಮ್ ಇಟ್ಟಿರ್ತಾರೆ. ಇಲ್ಲಿ ನನ್ನ ತಾತನ ಮನೇಲಿ ರಾಮಫಲದ ಮರನೂ ಇದೆ. ನಿಮಗೆ ಕಾಣ್ತಿರ್ಬೋದು, ರಾಮಫಲ ಸಹ ತುಂಬ ಆಗಿದೆ. ಇದು ಕ್ಯಾನ್ಸರ್ ಪೇಷಂಟ್ಸ್ನವರಿಗೆಲ್ಲ ತುಂಬ ಒಳ್ಳೆಯದು. ಚಿತ್ರದಲ್ಲಿ ತೋರಿಸ್ಬೇಕಂದ್ರೆ ಇದು ಚಿಕ್ಕ ಮರ, ಹೊಸ ಫಲ ನೋಡಿ. ಹತ್ತಿರದಲ್ಲಿ ತೋರಿಸ್ತಾ ಇದೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಕ್ಕೆ. ಇದು ನಮ್ಮ ತಾತನ ಮನೆಯಲ್ಲಿ ಆದದ್ದು. ಚಂಬು ನೇರಳೆ ಮರ ಅಂದರೆ ನಮ್ಮೂರಿನಲ್ಲಿ ಜಾಮ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ ಕನ್ನಡದಲ್ಲಿ. ನೋಡಿ ಹೀಗಿರುತ್ತೆ ಹಣ್ಣು. ಇದು ಎಳೆದು ಇನ್ನೂ ದೊಡ್ಡದಾಗೆ ದಪ್ಪಕ್ಕಾಗ್ತದೆ. ತುಂಬ ರುಚಿ. ಇದು ಅಂದರೆ ಸಮ್ಮರಲ್ಲಿ ಆಗ್ತದೆ, ತುಂಬ ಆಗ್ತದೆ. ಏಪ್ರಿಲ್ ಮೇಲೆಲ್ಲ ತುಂಬ ಸ್ವೀಟ್ ಮತ್ತು ವಾಟರಿ ಇರ್ತದೆ. ಈಗ ನಾನು ನಮ್ಮ ತಾತನ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೇನೆ. ಜಸ್ಟ್ ನೋಡಿ, ಗೇಟ್ ದಾಟಿದರೆ ಸಾಕು. ಬನ್ನಿ, ಇಲ್ಲಿ ನನ್ನ ಅತ್ತೆ ಒಂದು ಸ್ಪೆಷಲ್ ಬಸಳೆ ಸೊಪ್ಪು ನೋಡಿದೆ. ಅಂದರೆ ಕೇರಳ ಸ್ಪಿನಾಚ್ ಅಂತ ಸಹ ಹೇಳ್ತಾರೆ ಅದಕ್ಕೆ ಇಂಗ್ಲೀಷ್ನಲ್ಲಿ. ಹಾಗೆ ನಿಮಗೆ ಸಹ ತೋರಿಸುವ ಅಂತ ಆಯಿತು. ಬನ್ನಿ, ನಾನು ತೋರಿಸ್ತೇನೆ. ಡಿಫ್ರೆಂಟ್ ಟೈಪ್ ಬಸಳೆ ಸೊಪ್ಪು. ಯಾವಾಗಲೂ ನಾನು ಸಾಮಾನ್ಯವಾಗಿ ಗ್ರೀನಲ್ಲಿ ನೋಡ್ತಿದ್ದೆ. ಇದು ನೋಡಿದರೆ ಪರ್ಪಲ್ ಬಸಳೆ. ಯಾರ ಮನೇಲಾದರೂ ಇಂಥ ಬಸಳೆ ಇದ್ದರೆ ನನಗೆ ಹೇಳಿ ತಿಳಿಸಿ, ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಚಪ್ರದಲ್ಲಿ ಬಸಳೆ, ಪರ್ಪಲ್ ಕಲರ್ ಬಸಳೆ. ಒಂಥರ ಕಲರ್ಫುಲ್ಲಾಗಿ ಚೆನ್ನಾಗಿದೆ, ಪರ್ಪಲ್ ಮತ್ತು ಗ್ರೀನ್ ಕಾಂಬಿನೇಷನ್.
ಮಾವ ಕೋಳಿಗಳನ್ನೆಲ್ಲ ಸಾಕ್ತಾರೆ. ಅದಕ್ಕೆ ನೋಡಿ ನಾಟಿ ಕೋಳಿಗಳು, ಅದಕ್ಕೆ ಗೂಡು ಸಹ ಮಾಡಿಟ್ಟಿದ್ದಾರೆ. ಎದುರ್ಕೊಳ್ಳಿ ನೋಡಿ, ಇದು ಕಾಯಿಗಳನ್ನೆಲ್ಲ ಸ್ಟೋರ್ ಮಾಡಲಿಕ್ಕೆ ಒಂದು ರೂಮ್ ಥರ ಮಾಡಿದ್ದಾರೆ, ಕಾಯಿಗಳು ಹಾಕಲಿಕ್ಕೆ. ಇದ್ರ ಅಪೋಸಿಟು ಒಂದು ಕಾಮನ್ ವಾಶ್ರೂಮ್ ಮಾಡಿದ್ದಾರೆ, ಅಂದರೆ ಈ ಹೊರ್ಗಿನ ಬಂದ ಸರ್ವೆಂಟ್ಸ್ ಅಥವಾ ಡ್ರೈವರ್ನವರಿಗೆಲ್ಲ ಯೂಸ್ ಆಗ್ತದೆ ಅಂತ. ಹಾಗೆ ಈ ಕಾಯ್ದ ರೂಮಿನ ಪಕ್ಕನೇ ಕುರಿ ಆಡುಗಳಿಗೆಲ್ಲ ಗೂಡು ಸಹ ಮಾಡ್ಯಾರ. ನೋಡಿ ಆಡಿನವರಿ ಏನು ಕ್ಯೂಟ್ ಇದೆ. ಬಲಿ ಬಾ 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 ಬಾ, ಅವಳುಂಡತ್ತ ತೋಟೋಡು ನೋಡಿ, ಅದು ಸಹ ನಮ್ಮನ್ನು ನೋಡ್ತಾ ಇದೆ. ಸೊ ಕ್ಯೂಟ್, ತುಂಬ ಚಂದವಾದ ಕಲರ್, ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಇದೆ ನೋಡಿ. ಅರೆ ತೂಪಿಂತುಲೇ ರೀ ವೀರನ್ ತೂವರ ಹಾಯ್ ಮತ್ತೆ. ಸಂಜೆ ಹೊತ್ತು ಹೀಗೆ ಮನೇಲಿ ಕೂತ್ಕೊಂಡು ಮಾತಾಡುವಾಗ ನೆನಸದೆ ಬಂದ ಅತಿಥಿ. ಇಲ್ಲೆಲ್ಲ ಪಿಕಾಕ್ಗಳು ತುಂಬ ಇದ್ದಾವೆ, ಕೋಳಿ ಥರನೇ ಆಚೆ ಈಚೆ ಎಲ್ಲ ಓಡಾಡ್ತಾನೆ ಇರ್ತವೆ ನೋಡಿ. ಈಗ ಅದ್ರ ತಾಯಿಂದಿರು ಸಹ ಬಂದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನಮ್ಮದು ಕರಾವಳಿ ಲೈಫ್ ಸ್ಟೈಲ್ ಇಷ್ಟ ಆಗಿದ್ದರೆ ಪ್ಲೀಸ್ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆತು ಬಿಡಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್.